ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಇದು ಬಂದುಬಿಟ್ಟು ಕೊತ್ತಂಬರಿ ಗಿಡ. 10 ಡೇಸ್ ಬ್ಯಾಕ್ ನಾವು ಕೊತ್ತಂಬರಿ ಬೀಜ ಏನಿದೆ ಅದನ್ನು ನಾವು ಪ್ಲ್ಯಾಂಟಿಂಗ್ ಮಾಡಿದ್ವಿ. ಕರೆಕ್ಟ್ 7 ಡೇಸಿಗೆ ಅದು ಮೊಳಕೆ ಹೊಡೆದು ಚಿಕ್ಕ ಚಿಕ್ಕ ಸಸಿ ಆಗಿತ್ತು. ಇವಾಗ 2 to 3 ಡೇಸಿಂದ ಈ ಥರ ಲೈಕ್ ಎಲ್ಲ ಸ್ವಲ್ಪ ಸ್ವಲ್ಪ ಪುಟಾಣಿ ಗಿಡಗಳು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಪ್ಲ್ಯಾಂಟಿಂಗ್ ಮಾಡೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇರೋ ಹಾಗೆ ನಾವು ಬೆಳೆಸಿದ ಗಿಡಗಳನ್ನ ನಾವು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ಬೆಳೆಸಿದವ್ರಿಗೆ ಅಷ್ಟೇ ಗೊತ್ತಾಗೋದು. ಜಸ್ಟು ಈ ಕೊತ್ತಂಬರಿ ಬೀಜ ಹಾಕಿ ಆ ಸಸಿ ಬರೋದು ನೋಡಿದ್ರೇ ಎಷ್ಟು ಖುಷಿ ಆಗ್ತಿದೆ. ಇನ್ನು ಬೇರೆ ಬೇರೆ ಥರ ಗಿಡಗಳನ್ನು ಬೆಳೆಸೋರು ಇನ್ನೂ ಎಷ್ಟು ಖುಷಿಯಿಂದ ಇರ್ತಾರೆ, ಅಥವಾ ಚಿಕ್ಕದಾಗಿ ಕೈದೋಟ ಮಾಡ್ಕೊಂಡಿರೋರು ಇನ್ನೂ ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದು ನಾನು ಊಹೆ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ.